ಸಹನೆ, ಕರುಣೆ, ರಕ್ಷಣೆ, ತ್ಯಾಗ, ಸಹಕಾರಕ್ಕೆ ಪರಿಪೂರ್ಣ ಹೆಸರೇ ಹೆಣ್ಣು. ಸಂಸಾರದಲ್ಲಿ ಕಷ್ಟ ಸುಖಗಳನ್ನು ಸಹಿಸಿಕೊಂಡು ಬೇರೆಯವರ ಕಷ್ಟಗಳಿಗೆ ಸಹಾನುಭೂತಿ ತೋರಿಸುವ ಮಹಿಳೆ ಇಂದು ಸಂಸಾರಕ್ಕಷ್ಟೇ ಸೀಮಿತವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ತನ್ನ ಆದರ್ಶ ಗುಣಗಳನ್ನು ಮೆರೆಯುತ್ತಿದ್ದಾಳೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮಂಗಳೂರಿನ ಈ ಸೂಪರ್ ವುಮನ್. ಎಸ್, ಎಲ್ಲರಿಗಿಂತ ಡಿಫರೆಂಟ್ ಮಂಗಳೂರಿನ ಮಹಾನಗರ ಪಾಲಿಕೆಯ ಪಚ್ಚನಾಡಿ 41ನೇ ವಾರ್ಡ್ನ ಮಹಿಳಾ ಸದಸ್ಯೆ ಕವಿತಾ ಸನಿಲ್. ಚುನಾವಣಾ ಸಮಯದಲ್ಲಿ ಬಣ್ಣದ ಮಾತುಗಳಿಂದ ಮತದಾರರನ್ನ ಓಲೈಕೆ ಮಾಡುವ ರಾಜಕಾರಣಿಗಳು ಜಯ ದೊರಕಿದ ನಂತರ ಆ ಕ್ಷೇತ್ರಕ್ಕೆ ಮುಖ ಮಾಡಲ್ಲ. ಆದರೆ ಮಂಗಳೂರಿನ ಮಾನಪಾದ ಪಚ್ಚನಾಡಿ 41ನೇ ವಾರ್ಡ್ನ ಸದಸ್ಯೆ ಕವಿತಾ ಸನಿಲ್ ಈ ಕಾರಣಕ್ಕೆ ವಿಭಿನ್ನವಾಗಿ ನಿಂತಾರೆ. ಇವರು 2 ವರ್ಷದಲ್ಲಿ ನಗರ ಪಾಲಿಕೆಯಲ್ಲಿ ಸಿಗುವ ಗೌರವಧನವನ್ನ ಒಟ್ಟುಗೂಡಿಸಿ ತಮ್ಮ ಕ್ಷೇತ್ರದಲ್ಲಿರುವ ಬಡವರಿಗೆ ಅಕ್ಕಿ ನೀಡುವ ವಿನೂತನ ಮಾದರಿಯ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ನಾನು ಪ್ರತಿನಿಧಿಸುತ್ತಿರುವ ಪಚ್ಚನಾಡಿ ವಾರ್ಡಿನ ಪ್ರತಿಯೊಂದು ಮನೆಗೆ ಇವತ್ತು ಅಷ್ಟಮಿಯ ಪ್ರಯುಕ್ತವಾಗಿ 5 kg ಅಕ್ಕಿಯನ್ನು ಈಗಾಗಲೇ ವಿತರಿಸಿದ್ದೇನೆ. ಇದು ಏನು ಅಂತ ಹೇಳಿದರೆ, ಬಹುಶಃ ಪಚ್ಚನಾಡಿಯ ಜನತೆಗೆ ಒಂದು 5 kg ಅಕ್ಕಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ದೃಷ್ಟಿಯಲ್ಲ. ಆದರೆ ನಾನೊಂದು ಪ್ರೀತಿಯಿಂದ ಜನರಿಗೆ, ನನಗೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಬರುವಂಥ ಕಳೆದ 2.5 ವರ್ಷಗಳಿಂದ ನಾನು ಗೌರವಧನವನ್ನು ಸ್ವೀಕರಿಸಲಿಲ್ಲ. ಆ ಗೌರವಧನದ ಜೊತೆಗೆ ನಾನು ಕೂಡ ಸ್ವಲ್ಪ ಅಮೌಂಟನ್ನು ಹಾಕಿ ಸೇರಿಸಿಕೊಂಡು ಇವತ್ತು ಈ ಪಚ್ಚನಾಡಿಯ ಪ್ರತಿಯೊಂದು ಮನೆಗೆ ಒಂದು ಅಕ್ಕಿಯ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಜನರು ಕೂಡ ನನ್ನ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ, ಪಚ್ಚನಾಡಿಯ ಸಮಸ್ತ ಜನರು ಬಹಳ ಪ್ರೀತಿಯಿಂದ ಇವತ್ತು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆದುದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆ ಮಹಾನಗರ ಪಾಲಿಕಾ ವತಿಯಿಂದ ಇವತ್ತು ನಮಗೆ ಸಿಗುವಂಥ ಗೌರವಧನ ಏನಿದೆ, ಬಹುಶಃ ಕೆಲವೇ ದಿನಗಳಲ್ಲಿ 10,000 ಗೌರವಧನ ಆಗಲಿಕ್ಕಿದೆ. ಆ ಗೌರವಧನವನ್ನು ಕೂಡ ನಾನು ಈ ಪಚ್ಚನಾಡಿ ಪರಿಸರದಲ್ಲಿ ಪಾಪದ ಮಹಿಳೆಯರಿಗೆ ಮದುವೆ ಆಗುವಾಗ ಅದಕ್ಕೆ ವಿನಿಯೋಗಿಸಿಕೊಂಡು, ಜೊತೆಗೆ ಇಂತಹ ಮುಂದಿನ ವರ್ಷದಲ್ಲಿ ಕೂಡ ಪಚ್ಚನಾಡಿಯ ಸಮಸ್ತ ಎಲ್ಲ ಮನೆಗಳಿಗೂ ಕೂಡ ಅಕ್ಕಿಯ ವಿತರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಸಮಾಜ ಸೇವೆ ಮಾಡೋ ಮನಸ್ಸಿದ್ರೆ ವಿವಿಧ ರೀತಿಯ ಸೇವೆ ಮಾಡಬಹುದು ಅನ್ನೋದನ್ನ ತನ್ನ ಕೃತಿಯಿಂದ ತೋರಿಸಿಕೊಟ್ಟಿದ್ದಾರೆ. ತನ್ನ ಕ್ಷೇತ್ರದಲ್ಲಿ 1200 ಮಂದಿಗೆ ಅಕ್ಕಿ ವಿತರಣೆ ಮಾಡುವ ಮೂಲಕ ವಿನೂತನ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಇತರ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಇನ್ನು ಯಾವುದೇ ಜಾತಿ ಭೇದ ಮರೆತು ಎಲ್ಲಾ ಸಂದರ್ಭಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಈ ನಿಟ್ಟಿನಲ್ಲಿ ಮಹಿಳೆ ಸಮಾಜಮುಖಿಯಾಗಿದ್ರೆ ದೇಶ ಉತ್ತಮವಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಶ್ರೀಮತಿ ಕವಿತಾ ಸನಿಲ್ ಅವರು ನಮ್ಮ ಊರಿನ ಕಾರ್ಪೊರೇಟರ್ ಆಗಿ ನಮಗೆ ಯಾವುದೇ ಜಾತಿ ಭೇದ ಇಲ್ಲದಂತೆ ನಮಗೆ ಅಕ್ಕಿ ಕೊಟ್ಟು, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅಕ್ಕಿ ಕೊಟ್ಟು ಎಲ್ಲ ಜನರಿಗೂ ಸಹಕಾರ ಮಾಡಿದ್ದಾರೆ. ಇವರು ಅವರಿಗೆ ಸಿಗುವಂಥ ಗೌರವಧನವನ್ನು ಇಟ್ಟುಕೊಂಡು ಊರಿನವರಿಗೆ ಅಕ್ಕಿ ಕೊಡುವ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಕಾರ್ಪೊರೇಟ್ನವರು ನಮಗೆ ಇದಕ್ಕೆ ಮೊದಲು ಇಲ್ಲ, ಇನ್ನೂ ಇರ್ತಾರಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ಅವರಿಗೆ ಇನ್ನು ಮುಂದೆಯೂ ಇಂಥ ಕೆಲಸ ಮಾಡಲಿಕ್ಕೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ದೇವರಿಗೆ. ರಾಜ್ಯ ಸರ್ಕಾರ ಪಾಲಿಕೆ ಸದಸ್ಯರ ಗೌರವಧನ 10,000ಕ್ಕೆ ಹೆಚ್ಚಳ ಮಾಡ್ತಿದೆ. ಆದ್ರೆ ಮುಂದೆ ಆ ನಗದು ಒಟ್ಟುಗೂಡಿಸಿ ನನ್ನ ಕ್ಷೇತ್ರದಲ್ಲಿ ಬಡ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ಮಾಡುವ ಬಗ್ಗೆ ಯೋಚನೆ ಇದೆ ಎಂದು ನಗರ ಪಾಲಿಕೆಯ ಸದಸ್ಯೆಯ ಮನದಾಳದ ಮಾತು. ಒಟ್ಟಲ್ಲಿ ಸಾಮಾಜಿಕ ಸಮಾನತೆಯ ಆಶಯವುಳ್ಳ ಇಂತಹ ಬದಲಾವಣೆ ಸಮಾಜಕ್ಕೆ ಅಗತ್ಯ. ಜನಪ್ರತಿನಿಧಿಗಳು ಇಂತಹ ಸಾಮಾಜಿಕ ಕಾರ್ಯ ಮಾಡುವ ಮೂಲಕ ಸಮಾಜ ಸೇವೆಗೆ ಮುಂದಾಗಬೇಕು. ಕಲಂದರ್ ಸಾಲೆತ್ತೂರು, ಸ್ಪಂದನ ನ್ಯೂಸ್, ಮಂಗಳೂರು.